ನಮೋ ನಮಃ. ಶ್ರೀಕೃಷ್ಣಾಯ ನಮಃ. ಸುಪ್ರಭಾತರ ವಿನಂತಿ. ಅನ್ನಪೂರ್ಣೇಶ್ವರಿ ಭೋಜನಾಲಯದ ಮೇಲ್ಭಾಗದಲ್ಲಿ ಫಲಾಹಾರದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಹಾಗೆಯೇ ನಿಮಗೆ ನೀಡಿದಂತಹ ಆಸನವನ್ನ ಹಾಗೂ ನೀವು ನೀಡಿದಂತಹ ದ್ರವ್ಯದ ಬಟ್ಟೆಯನ್ನ ಪ್ರಸಾದ ರೂಪದಲ್ಲಿ ನೀವು ಸ್ವೀಕರಿಸಬಹುದು. ಹಾಗೆ ನಿಮ್ಮ ಹತ್ತಿರ 10 ಡಬ್ಬಗಳು ನಿಂತಿದ್ದಾರೆ. ಸಂಪಾದಾಜ್ಯವನ್ನ ಆ ಡಬ್ಬಿಗೆ ಹಾಗೆ ಪ್ರಸಾದ ರೂಪದಲ್ಲಿ ನೀವು ಸ್ವೀಕರಿಸಬಹುದು. ಭಗವಂತ ಶ್ರೀಕೃಷ್ಣ ಗೋವಿಂದ. ವೆಂಕಟೇಶ್ ವೀಕ್ಷಿಸಿವರು ಇಲ್ಲಿಗೆ ಬರಬೇಕಂತ ಮಾತನಾಡ್ತಾ ಇದ್ದೇವೆ. ಉಗ್ರಾಣಕ್ಕೆ ಬರಬೇಕು. ವೆಂಕಟೇಶ್ ದೀಕ್ಷಿತ್ ಚಂಡಿಕ ಹೋಮಲ್ಲಿ ಎಲ್ಲರೂ ಪ್ರಿಯರು ಉಪಹಾರದ ವ್ಯವಸ್ಥೆಯನ್ನು ಮಾಡಿದೆ. ಉಪಹಾರವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿದ್ದೇವೆ. ಸಚಿನ್ ಧರ್ಮಸ್ಥಳ ಇವರು ಉಗ್ರಾಣಕ್ಕೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ.
ಎಲ್ಲ ವಿಚಾರಗಳು ಯಾಗ ಸಮಾಪ್ತಿಯಾಗಿದೆ. ಅನ್ನಪೂರ್ಣ ಭೋಜನಾಲಯದ ಮೇಲ್ಭಾಗದಲ್ಲಿ ಫಲಾಹಾರದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ, ಸ್ವೀಕರಿಸಬೇಕಾಗಿರುವಂತೆ. ಅದೇ ರೀತಿಯಲ್ಲಿ ನಿಮಗೆ ನೀಡಿದಂತಹ ಚಾಪೆಯನ್ನ, ನಿಮಗೆ ನೀಡಿದಂತಹ ತಟ್ಟೆಯನ್ನ ಪ್ರಸಾದ ರೂಪವಾಗಿ ಸ್ವೀಕರಿಸಬೇಕು. ಅದೇ ರೀತಿಯಾಗಿ 10 ಡಬ್ಬಿ ನಿಮಗೆ ಸಂಪಾದಾದ್ಯ ಪ್ರಸಾದ ರೂಪವಾಗಿ ನೀವು ತೆಗೆದುಕೊಂಡು ಹೋಗಬಹುದು. ಲೈವಲ್ಲಿ ಇದ್ದೇನೆ ನೋಡಿ, ಆದರೆ ಆಮೇಲೆ ಬೇಕಾದ್ರೆ ನೋಡ್ಕೋಬೋದು. ಎಷ್ಟು ಇದು ಮಾಡಿ ಲೈವ್ ಬಂದ್ಬಿಟ್ರೆ ಬೇಕಾದ್ರೆ ನೋಡ್ಕೋತಾರೆ, ನಮಗೆ ಬೇಕಾದ ಪಾರ. ಶ್ರೀ ತುಳಸಿ ಉಡುಪಿ ಲೈವ್ ಇದೆ ನೋಡಿ, ಬೇಕಾದ್ರೆ ನೋಡ್ಕೊಳ್ಳಿ. ಶ್ರೀ ತುಳಸಿ ಉಡುಪಿ ಲೈವ್ ಬಂದೆ, ಚಾನಲ್ ಯೂಟ್ಯೂಬ್ ಚಾನಲ್. ಸ್ಮೈಲ್ ಕೊಳ್ಳೆ ಫೋಟೋ ಊರಿಗೆ ತಂದಿದ್ದಾರೆ. ಲೈವ್ ಬರ್ತಾ ಯೂಟ್ಯೂಬ್ ಅಂದ ಸಿಕ್ಕೋಣ ಅಂದ ಫೋಟೋ ತಗೊಳ್ತಾರೆ ಅಂದ. ಓಕೆ ಏನು ಸೂತ್ರ ಸರ್.